ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ರಾಜ್ಯ ಸರ್ಕಾರದ ಮಲ್ಲ ಆಸೆ ದೀವೊನ್ನ ಪೊಂಜೋಲೆಗು ತಿಂಗೊಲುಗು 2,000 ರೂಪಾಯಿ ಕೊರ್ಪುನ ಗೃಹಲಕ್ಷ್ಮಿ ಯೋಜನೆ ಬುಧಾರ ಉದೀಪನಾಡ್ ಆವಾಗಿಟ್ಟು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆತಂಡು. ರಾಜ್ಯ ಸರ್ಕಾರದ ಮಲ್ಲ ಆಸೆ ದೀವೊನ್ನ ಪೊಂಜೋಲೆಗು ತಿಂಗೊಲುಗು 2,000 ರೂಪಾಯಿ ಕೊರ್ಪುನ ಗೃಹಲಕ್ಷ್ಮಿ ಯೋಜನೆ ಬುಧಾರ ಚಾಲುಗು ಬೈತಂಡು. ಗೃಹಲಕ್ಷ್ಮಿ ಪಾಡ್ದಿನ ಕಾಸು ಒವ್ವೇ ರೀತಿಡ್ಲ ನಷ್ಟ ಒಂದೇ ಹೆಚ್ಚಾಯರೆ ಉಂಡು. ಬದುಕಡು ಏಳಿಗೆ ಆಯರೆ ಎಡ್ಡೆ ಭವಿಷ್ಯಗೂ ಕಾರಣ ಆಪುಣುಂದು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಂಡೇರು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಉದಿಪನ ಆಯ್ಬುಕ್ಕ ಕುಡ್ಲದ ಪುರಭವನೋಡು ಜಿಲ್ಲಾಡಳಿತ ಕುಡ್ಲ ಮಹಾನಗರ ಪಾಲಿಕೆ ಪೊಂಜೋ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಜೊತೆ ಸೇರಿಗಿಡ ದೀವನ್ನ ಕಾರ್ಯಕ್ರಮಟು ಆರ್ಪಾತಿರಿಯರು. ಪಂಚ ಗ್ಯಾರಂಟಿ ಯೋಜನೆಯನ್ನು ಪ್ರಾಮಾಣಿಕವಾದ ಮುಟ್ಟವನ ಪ್ರಯತ್ನ ಮಲ್ತೊಂದುಲ್ಲ. ರಾಜ್ಯ ಸರ್ಕಾರದ ನನ್ನದ ಬಜೆಟ್ ರಡ್ಡು ಪಾಲಿಗೆ ಏರುಂಡು 2,000 ರೂಪಾಯಿ ನನ್ನಲಾತು ಏರೆರುಂಡು ಭಾರಿ ಬೆಲೆ ಎಡ್ತಿಡ್ದು ಜನ ಕಂಗಾಲಾಯ್ನ ತೂದು ಸಿದ್ದರಾಮಯ್ಯರು ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಸೇರ್ದು ಬಡವೀರ್ನ ಕೈಪತ್ತರೆ ಯೋಜನೆ ಮಲ್ತದನೆಂದು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಪೊಂಜೋ ಬೊಕ್ಕ ಜೋಕ್ಲಿನ ಕಲ್ಯಾಣ ಇಲಾಖೆ ಒತ್ತ ನಿರ್ದೇಶಕರು ಪಾಪಾ ಭೋವಿ ಡಿಯುಡಿಸಿ ಯೋಜನಾ ನಿರ್ದೇಶಕರು ಅಭಿಷೇಕ್ ಪಾಲಿಕೆ ಕಮಿಷನರ್ ಆನಂದ್ ಯೋಜನೆದ ಫಲದೆತ್ತೊಂಡಕಲು ಸಭೆಟ್ಟು ಪಾಲ್ದೆತ್ತೊಂಡಿರು. ಒಂದು ವೇಳೆ ಬಡವರ ಹಣ ಈ ರೀತಿ ಆಗ್ತಾ ಇದ್ರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಯೋಚನೆ ಮಾಡಿದ್ದಾನೆ ಕೊಟ್ಟಿರುವಂತದ್ದು. ಹಾಗಾಗಿ ಯಾವತ್ತು ಈ ತರದ ನಮ್ಮ ಯಾವ್ದಾದ್ರು ಸ್ಕೀಮ್ಗಳು ಬಂದಂತ ಕಾರ್ಯಕ್ರಮಗಳು ಬಂದಾಗ ನಮಗೆ ನೋಡ್ಲಿಕ್ಕೆ ಇದು ಹೊರೆ ಆದ್ರೂ ಇದು ಇಂಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಇದರ ಹಿಂದುಗಡೆಯಿಂದ ಇದು ನಮ್ಮ ಹಣಕಾಸಿಗೆ ಪೂರಕವಾಗಿ ಇದನ್ನು ಕೆಲಸ ಮಾಡ್ತದೆ. ಬಹುಶಃ ಮುಂದಿನ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ ಹೆಚ್ಚಾಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಹೆಚ್ಚು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಕೊಟ್ಟಂತ ಹಣವನ್ನ ನೀವು ಮತ್ತೆ ಮತ್ತೆ ಬಳಸೋದನ್ನ ಅಂತ ಹೇಳಿದ್ರೆ ಒಂದು ಬೀಜ ಹಾಕಿದಾಗ ಆ ಬೀಜಕ್ಕೆ ನೀರು ಗೊಬ್ಬರವನ್ನು ಯಾವ ರೀತಿ ಹಾಕಿದಾಗ ಮರ ಸಸಿ ಆಗುತ್ತೋ ಅದೇ ಈ 2,000 ರೂಪಾಯಿಯನ್ನ ನೀವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಖರ್ಚು ಮಾಡಿದಾಗ ಈ ಹಣ ವೃದ್ಧಿ ಆಗ್ತದೆ, ಈ ಹಣವನ್ನು ಬದುಕ್ತದೆ. ಕುಡ್ಲ ನಗರದ ಸಿಟಿ ಬಸ್ ಈರಯ್ಯ ಪನ್ಪುನ ಕಂಡಕ್ಟರ್ ಬಸ್ತ ಎದುರು ಬಾಕಿಲಿಡ್ದು ಬೂರ್ದು ತೀರ್ನ ಬೇಜಾರ್ದ ಸಂಗತಿ ಅಂಗಾರೆ ನಡೆತದಂಡು. ಅರೆಗೂ 23 ವರ್ಷ ಪ್ರಾಯ ಆದಿತ್ತಂಡು. ಕುಡ್ಲ ನಗರದ ಸಿಟಿ ಬಸ್ ಕಂಡಕ್ಟರ್ ಬಸ್ತ ಎದುರು ಬಾಕಿಲಿಡ್ದು ಬೂರ್ದು ತೀರ್ನ ಬೇಜಾರ್ದ ಸಂಗತಿ ಅಂಗಾರೆ ಬಯ್ಯಗ್ ನಡೆತದಂಡು. ಮಧ್ಯಾಹ್ನ ಸಿಟಿ ಬಸ್ ಪದವಾಡ್ದು ಶಿವಬಾಗ್ದಂಚಿ ಪೋನಗ ನಂತೂರು ಸರ್ಕಲ್ ಕೈತಲು ಬಸ್ತ ಎದುರು ಬಾಕಿಲ್ದಲ್ಪ ಒಂದು ದಿನ 23 ವರ್ಷ ಪ್ರಾಯದ ಕಂಡಕ್ಟರ್ ಈರಯ್ಯ ಪನ್ಪುನಾರ್ ಆಯತತ್ತದ ಬೂರ್ದು ಜೀವ ಕಳೆ ಹೊಂದಿರು. ಮಂಗಳ ದೇವಿಡ್ದು ಕಾಟಿಪೊಳ್ಳಗ ಪೋಂದಿತ್ತಿನ ಬಸ್ಟ್ ಈರಯ್ಯ ಕಂಡಕ್ಟರ್ ಆದ ಕೆಲಸ ಮಲ್ತೊಂದಿತ್ತಿರಂದು ತೆರೆದು ಬೈತಂಡು. ಕುಡ್ಲ ಮಹಾನಗರ ಪಾಲಿಕೆದ ತಿಂಗುಲ್ದ ಸಭೆಟ್ಟು ಕಾರ್ಯ ಮಲ್ಪಂದಿನ ಉಳಚರಂಡಿ ವ್ಯವಸ್ಥೆ ದಿಂಜಿದ ಪರಿತೊಂದುಪುನ ಗಟ್ಟರಲು ರಾಜ್ಯ ತೋಡುಲೆಗೆ ಸೀದಾ ಗಲೀಜು ನೀರು ಬಿಡುಪುನ ಬಗ್ಗೆಟ್ಟು ಪಾಲಿಕೆ ಸದಸ್ಯರು ಭಾರಿ ಚರ್ಚೆ ನಡೆಪಾಯಿರು. ಮೇಯರ್ ಜಯಾನಂದ ಅಂಚನ್ ಗುರ್ಕಾರ್ಮಿಡ್ ನಡತಿನ ಕುಡ್ಲ ಮಹಾನಗರ ಪಾಲಿಕೆದ ತಿಂಗುಲ್ದ ಸಭೆಟ್ಟು ಕಾರ್ಯ ಮಲ್ಪಂದಿನ ಉಳಚರಂಡಿ ವ್ಯವಸ್ಥೆ ದಿಂಜಿದು ಪರಿತೊಂದುಪುನ ಗಟ್ಟರಲು ರಾಜ್ಯ ತೋಡುಲೆಗೆ ಸೀದಾ ಗಲೀಜು ನೀರು ಬಿಡುಪನ ಬಗೆಟ್ ಪಾಲಿಕೆ ಸದಸ್ಯರು ಭಾರಿ ಚರ್ಚೆ ನಡೆಪಾಯಿರು. ಎದುರು ಪಕ್ಷದ ನಾಯಕರು ನವೀನ್ ಡಿಸೋಜಾ ಪಾತಿರ್ದು ಬಂದರ ಬೊಕ್ಕ ಕಂಡತ್ತು ಪಳ್ಳಿಡು ಉಳಚರಂಡಿ ಸಮಸ್ಯೆಲು ನನಲ ಪರಿಹಾರ ಹತ್ತಿಜಿ ಕುದ್ರೋಳಿ ವೆಟ್ ವೆಲ್ ಹಿಡಿದು ಗಲೀಜು ನೀರನ್ನು ಮುಚ್ಚಂದೆ ಉಪ್ಪುನ ಚರಂಡಿಲೆಗು ಬುಡೊಂದುಂಡು ದೂರಿಯರು. ಉಳಚರಂಡಿಲು ಸರಿಯಾದ ಕಾರ್ಯ ಮಲ್ತೊಂದಿಜ್ಜಿ ಅವನ್ನು ಸರಿಯಾದ ತೂವೊಂದಿಜ್ಜಿರಿಂದ 6 ದೂರಿಯರು. 22 ವೆಟ್ ವೆಲ್ಲುಲು ಬೊಕ್ಕ 4 STPಲಿನ ಒಟ್ಟುಗೂ 80 ಕಿಲೋಮೀಟರ್ ಉದ್ದದ ಉಳಚರಂಡಿ ಜಾಲದ ಲೈನ್ ಸೇರ್ನಂಚ ಪಾಲಿಕೆದ UGD ವ್ಯವಸ್ಥೆಗೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಲ್ತಂಡಲ ಟೆಂಡರ್ ಷರತ್ತುಲೆಗೆ ಸರಿಯಾದ ತೂವನ್ನ ಕೆಲಸ ಮಲ್ತೊಂದಿಜ್ಜಿಂದು ಪಾಲಿಕೆ ಸದಸ್ಯರು AC ವಿನಯ್ ರಾಜ್ ಈವ್ರ ತೋಚಾಯಿರು.
ಪಾಲಿಕೆಡು ಅಚ್ಪ ವಾರ್ಡುಲು ಸೇರಿದುಪ್ಪುನ ಯುಜಿಡಿ ವ್ಯವಸ್ಥೆಯನ್ನು ಪಿಂದೊನೆರೆ ಬೇತನೆ ವಿಭಾಗದ ಅಗತ್ಯನು ಪಾಲಿಕೆ ಸದಸ್ಯರು ಅಬ್ದುಲ್ ರಹೂಫ್ ದುಮುದೀದ್ ಸಹಾಯಕ ಕಾರ್ಯ ತುವನ ಇಂಜಿನಿಯರ್ ಬೊಕ್ಕ ಜೂನಿಯರ್ ಇಂಜಿನಿಯರ್ ಅವಿನು ತುವನೊಡು ಬಜಾಲ್ ಫೈಸಲ್ ನಗರ ಜಲ್ಲಿಗುಡ್ಡೆಡು ವೆಟ್ವೆಲ್ ಸರಿಯಾದ ಕೆಲಸ ಮಲ್ತೊಂದಿಜ್ಜಿ ಪರಿಪುನ ಗಲೀಜು ನೀರು ಪಲ್ಗುನಿ ಬೊಕ್ಕ ನಂದಿನಿ ಸುದೆ ಸೇರ್ದು ನೀರನ್ನು ಹಾಳು ಮಲ್ತೊಂದುಂಡು ರವೂಫ್ ದೂರಿಯರು ಸದಸ್ಯರು ದುಮದ ಮೇಯರ್ ಶಶಿಧರ ಹೆಗ್ಡೆರ ಪಾತಿರ್ದು ಯುಜಿಡಿ ವ್ಯವಸ್ಥೆಗೂ ಎಂಸಿಸಿ ಬೇತನೆ ಕ್ರಿಯಾ ಯೋಜನೆ ತಯಾರು ಮಲ್ಪಡುಂದು ಒತ್ತಾಯ ಮಲ್ತಿರು. ಈ ಒಂದು ಕಾವೂರು ಎಸ್ಟಿಪಿಯನ್ನ ಬಿಟ್ಟು ಉಳಿದ 3 ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿವೆ, ಈ ಪ್ಲಾಂಟ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಯಾರು ಕೂಡ ಕೆಲಸ ನಿರ್ವಹಿಸ್ತಾ ಇಲ್ಲ. ಈ ವಿಚಾರವನ್ನ ನಾನು ಕಳೆದ ಮೀಟಿಂಗ್ ನಲ್ಲಿ ಕೂಡ ತಮ್ಮ ಗಮನವನ್ನ ಸೆಳೆದಿದ್ದೆ. ಯಾವುದೇ ರೀತಿಯಲ್ಲಿ ನಿಮ್ಮಿಂದ ಒಂದು ಆನ್ಸರ್ ಬರಲಿಲ್ಲ. ಅದಕ್ಕೆ ನಾವು ಮುಂದುವರೆದ ಭಾಗವಾಗಿ ಇವತ್ತು ಇದನ್ನ ನಾನು ಎಂಟೈರ್ ಡಾಕ್ಯುಮೆಂಟ್ಸ್ ನನ್ನಲ್ಲಿದೆ. ನಾವು ಹೇಳುವಂಥದ್ದು, ಇವತ್ತು ಕೋಟಿಗಟ್ಟಲೆ ಹಣ, ಒಂದೊಂದು ಎಸ್ಟಿಪಿಗೆ ಕೋಟಿಗಟ್ಟಲೆ ಹಣ ನಾವು ಇವತ್ತು ಸುರಿತಾ ಇದ್ದೇವೆ. ಸುರಿತಾ ಇರುವಾಗ ಅದನ್ನು ಯಾರು ನೋಡಬೇಕು? ಇವತ್ತು ಇಲ್ಲಿಂದ ಬಿಲ್ ಪಾಸ್ ಆಗ್ತಾ ಇದೆ. ಒಂದು ನಿಮಿಷ, ಆಗಿಲ್ಲ. ನನ್ನ ಪ್ರಶ್ನೆ ಕಳೆದ ಸಲ ಕೇಳುವಾಗ ಹೇಳಿದ್ರು, ನಾವು ಅದೇ ರೀತಿ ಎಷ್ಟು ಜನವನ್ನು ಅವರು ಹಾಕಿಲ್ಲ, ನಾವು ಅದನ್ನ ಕಡಿತ ಮಾಡ್ತಾ ಇದ್ದೇವೆ ಅಂತ. ಕಡಿತ ಮಾಡ್ಲಿಕ್ಕೋಸ್ಕರ ಇಲ್ಲಿ ಟೆಂಡರ್ ಕರೆಯುವಂಥದ್ದಲ್ಲ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ನಾವು ಸೆಟಪ್ ಮಾಡುವಂಥದ್ದಲ್ಲ. ಎಲ್ಲಿ ಓಪನ್ ತೋಡುಗಳಲ್ಲಿ ಇವತ್ತು ಸಿವೇಜ್ ಅರಿಬಾರದು ಎನ್ನುವಂತಹ ದೃಷ್ಟಿಯಲ್ಲಿ ಎಷ್ಟೋ ಕೋಟಿಗಟ್ಟಲೆ ಹಣವನ್ನು ನಾವು ಸುರಿದು ಇವತ್ತು ಈ ಒಂದು ನೆಟ್ವರ್ಕ್ಗಳನ್ನು ರೀಜುವನೇಟ್ ಮಾಡುವಂಥದ್ದು ಅಥವಾ ಹೊಸ ನೆಟ್ವರ್ಕ್ ಮಾಡುವಂಥದ್ದು ನಾವು ಮಾಡ್ತಾ ಇರುವಾಗ ಅಂತ ಒಂದು ಆನ್ಸರ್ ನಮ್ಮ ಅಧಿಕಾರಿಗಳಿಂದ ನಮಗೆ ಅಗತ್ಯ ಇಲ್ಲ. ಅಲ್ಲಿ ಎಷ್ಟು ಮಂದಿ ಬೇಕು, ಯಾವ ರೀತಿಯಲ್ಲಿ ಅದು ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಟೆಂಡರಲ್ಲಿ ನಾವು ಹೇಳಿದ್ದೇವೆ, ಎಗ್ರಿಮೆಂಟ್ನಲ್ಲಿ ನಾವು ಹೇಳಿದ್ದೇವೆ. ಆ ರೀತಿಯಲ್ಲಿ ಇವತ್ತು ಅದು ನಿರ್ವಹಣೆ ಆಗ್ತಾ ಇಲ್ಲ. ಅದಕ್ಕೆ ಜವಾಬ್ದಾರರು ಯಾರು? ಕಾಂಟ್ರಾಕ್ಟ್ನ ಏನು ಅವನ ನಿರ್ಲಕ್ಷ್ಯ ಏನಿದೆ, ಅದಕ್ಕೆ ನೇರವಾಗಿ ಜವಾಬ್ದಾರರು ನಮ್ಮ ಅಧಿಕಾರಿ ವರ್ಗ. ಸಮಾಜಡು ಶಾಂತಿ ಸೌಹಾರ್ದತೆದ ವಾತಾವರಣ ಉಂಡಾವಡು ಆ ಕಾರ್ಯ ಬರವು ಕಲ್ಪನಕ್ಲೆಡ್ದು ಮಾತ್ರ ಸಾಧ್ಯ ಅಂದು ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗಡೆ ಪಂತೆರು. ಆರು ಕುಡ್ಲ ಶಕ್ತಿ ನಗರದ ಶಕ್ತಿ ವಿದ್ಯಾಸಂಸ್ಥೆಡು ಬರವು ಕಲ್ಪನಕ್ಲೆನ ಒಟ್ಟುಗೂ ಪಾತ್ರಕತೆ ನಡಪಾಯಿರು. ಕುಡ್ಲದ ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಡು ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೇರ್ನ ಒಟ್ಟುಗೂ ಬರವು ಕಲ್ಪನಕ್ಲಿನ ಪಾತ್ರಕತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತನು. ಸಂಸ್ಥೆದ ಕಾರ್ಯಂತರು ಸಂಜೀತ್ ನಾಯಕ್ ಎತ್ಕೊಂಡಿರು. ಪ್ರಧಾನ ಸಲಹೆಗಾರರು ರಮೇಶ್ ಕೆ ಸುರತ ಪಾತ್ರ ಪಂಡದು ಇಸಯ ದುಂಬುದಿಯರು. ಸಂತೋಷ್ ಹೆಗ್ಡೆ ಪಾತ್ರಕತೆ ನಡಪಾದು ಸಮಾಜಡು ಆಪುನ ಅನ್ಯಾಯಲಿನ ಬಗೆಟು ಹೆಚ್ಚ ಗೊತ್ತಾಯಿನಿ ತಾನು ಕರ್ನಾಟಕ ಲೋಕಾಯುಕ್ತೆ ಆಯ್ಬಕ್ಕನೆ. ತಾನು ಈ ಸಾತ್ಗ್ ಶ್ರೀಮಂತೆ ಆವಡುಂದು ಸಮಾಜಡು ಪಾಕಜನತ ಮನಸ್ಸುಲುಂಡು. ಕಾನೂನು ಮೀರ್ದು ಪಾಕಜನ ತಪ್ಪು ಸಾದಿಡು ಪೋದು ಕಾಸು ಮಲ್ಪನವು ಇಂದೆಕು ಉದಾರ್ಮೆ. ಸಮಾಜಡು ಶಾಂತಿ ಸೌಹಾರ್ದತೆದ ವಾತಾವರಣ ಉಂಡಾವಡು ಆ ಕಾರ್ಯ ಬರೋ ಕಲ್ಪನಕ್ಲಿಡ್ದು ಮಾತ್ರ ಸಾಧ್ಯ ಅಂತ ಅರ್ಪಂಡಿರು. ಹಾಳು ಆಸೆ ಸಮಾಜದ ಮಲ್ಲ ಸೀಕ್ ನನ್ನೂರಿಯಾಗ ಉಪದ್ರ ಕೊಡ್ದಾಂಡಲ್ಲ ತಾನು ಮಿತ್ತು ಬರಡು ಪನ್ಪನ ಆಲೋಚನೆ ಹಿಡ್ದು ನರಮಾಣಿ ಪಿದೈ ಬರಡು. ತಾನು ಕಲ್ತೊಂದುಪ್ಪನಾಗ ಮಾಸ್ಟರ್ ಟೀಚರ್ ನೀತಿ ಪಾಠ ಕಲ್ಪವಂದಿತ್ತೇರು. ತಾನು ಇಡೆಮುಟ್ಟ ದೇಶದೋರ್ಮಿಡು 1740 ಶಾಲೆಗೆ ಪೋದು ಅಲ್ತ ಸ್ಥಿತಿಗತಿ ಬಗೆಟ್ ತಿರಿಯೊಂದೆ. ತಾನು ಅಧಿಕಾರಡುಪ್ಪನಾಗ ಭ್ರಷ್ಟಾಚಾರಡು ಮುರ್ಕುನಕ್ಲೆನ ಮಿತ್ತು ಓವೇ ಮುಲಾಜಿ ಇಜ್ಜಂದೆ ಕಾನೂನು ಕ್ರಮ ದೆತ್ತೊನ್ನ ತೃಪ್ತಿ ಉಂಡೊಂದು ಸಂತೋಷ್ ಹೆಗ್ಡೆರು ಪಂಡಿರು. I visited many campuses in the state as well as outside the state of Karnataka, but I think what I saw today is one of the best that I could see. ಲೋಕಾಯುಕ್ತಕ್ಕೆ ಬಂದ ಮೇಲೆ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಅಂದು ಸಾಮಾಜಿಕ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಸಮಾಜವೇ ಶಿಕ್ಷೆ ಕೊಡ್ತಾ ಇತ್ತು, ಕಾನೂನಿನ ಅಗತ್ಯ ಇರಲಿಲ್ಲ. ಆ ಶಿಕ್ಷೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತಿನ ಸಮಾಜ ತನ್ನ ಭಾವನೆಗಳನ್ನು ಬದಲಾಯಿಸಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇವತ್ತಿನ ಸಮಾಜದ ಭಾವನೆಯಿಂದ ಭಾಳಷ್ಟು ಜನರಲ್ಲಿ
ಒಂದು ತಪ್ಪು ಭಾವನೆ ಮೂಡಿ ಬಂದಿದೆ. ಯಾವ ರೀತಿಯಲ್ಲಾದರೂ ಹಣ ಶ್ರೀಮಂತನಾಗಬೇಕು, ಯಾವ ರೀತಿಯಲ್ಲಾದರೂ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಆದ್ದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕಮ್ಮಿ ಆಗ್ತಾ ಇದೆ. ಈ ಸಮಾಜವನ್ನು ಬದಲಾಯಿಸದಿದ್ದರೆ ಮುಂದೆ ಬಹಳ ಕಷ್ಟ. ಶಕ್ತಿ ಬರವು ಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ಸಂಸ್ಥೆದ ಟ್ರಸ್ಟಿ ಡಾಕ್ಟರ್ ಮುರಳೀಧರ್ ನಾಯಕ್, ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ವೆಂಕಟೇಶ ಮೂರ್ತಿ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆದ ಪ್ರಿನ್ಸಿಪಾಲರು ರವಿಶಂಕರ್ ಹೆಗಡೆ ಈ ಪೊರ್ತುಲಿದ್ದರು. ಸುಶೀಲ್ ಕುಮಾರ್ ರಾಠಿ ಸೊಲ್ಮೆಸಂದಾಯರು, ಟೀಚರ್ ಚೈತ್ರ ಭಂಡಾರಿ ಕಾರ್ಯಕ್ರಮ ಸುಧಾರಿಸಿದರು. ಹಿರಿಯ ಸಿನಿಮಾ ನಟಿ ಅನಂತ್ ನಾಗೇರ್ನ 75ನೇ ವರ್ಷದ ಸಂಭ್ರಮನು ಆಚರಣೆ ಮಲ್ಪೆರೆ ಸೆಪ್ಟೆಂಬರ್ 3 ಆಯ್ತಾರ ಕುಡ್ಲದ ಟಿವಿ ರಮಣ ಪೈ ಹಾಲಡ್ ದಿನ ಇಡೀ ಕಾರ್ಯಕ್ರಮ ದಿವೊಂದು ಅನಂತ್ ನಾಗ್ ಅಭಿನಂದನಾ ಸಮಿತಿದ ಸಂಚಾಲಕರು ಗೋಪಿನಾಥ್ ಭಟ್ ಪಂತೆರು. ಹಿರಿಯ ಸಿನಿಮಾ ನಟಿ ಕರಿನ 5 ವರ್ಷಲಿಡು ಬೇತೆ ಬೇತೆ ಭಾಷೆಲಿನ ಸಿನಿಮೊಲ್ಲಿಡು ಇತ್ತದು ಲಕ್ಷಗಟ್ಟಲೆ ಅಭಿಮಾನಿಲುಪ್ಪುನ ಅನಂತ್ ನಾಗೇರ್ನ 75ನೇ ವರ್ಷದ ಸಂಭ್ರಮನು ಆಚರಣೆ ಮಲ್ಪರೆ ಸೆಪ್ಟೆಂಬರ್ 3 ಆಯ್ತಾರ ಕುಡ್ಲದ ಟಿವಿ ರಮಣ ಪೈ ಹಾಲಡ್ ದಿನ ಇಡೀ ಕಾರ್ಯಕ್ರಮ ದಿವೊಂದು ಅನಂತ್ನಾಗ್ ಅಭಿನಂದನಾ ಸಮಿತಿ ಸಂಚಾಲಕರು ಗೋಪಿನಾಥ್ ಭಟ್ ಪಂಡಿರು. ಸುದ್ದಿ ಮಾಧ್ಯಮದ ಆರು ಪಾತಿರ್ದು ಆನಿಕಾಂಡೆ ಒರಂಬರಿಕ್ ಅನಂತ್ನಾಗ್ ಬೊಕಾರಿನ ಬುಡಿದಿನ ಸಾರಟುಡು ಡೊಂಗರಕೇರಿ ಕೆನರಾ ಹೈಸ್ಕೂಲ್ ಹೊಡೆದು ಮೆರವಣಿಗೆಡು ಸಭಾಂಗಣ ಗೂಲೆತ್ತೊಂದು ಬರ್ಪುಂಡು. 10 ಗಂಟೆಗೆ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ ಬಿನ್ನೆರು ಕಾರ್ಯಕ್ರಮ ಉದಿಪನ ಮಲ್ಪುಯರು. ಸಿನಿಮಾಲಿನ ನಾಯಕರು ವಾರ್ತಾಮಾನಿಲು ಬೊಕ್ಕ ಜವಣ ಜವಂದಿ ಸಮುದಾಯದೊಟ್ಟಿಗೂ ಪಾತ್ರಕತೆ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆ ಹಿಡಿದು ಮಣಿಕಾಂತ್ ಕದ್ರಿ ರವೀಂದ್ರ ಪ್ರಭು ಬೊಕ್ಕ ಕೂಟೊಡ್ದು ಅನಂತ ನಾಗೇರ್ನ ಸಿನಿಮಾದ ಜನಮೆಚ್ಚುಗೆ ಪಡೆಯಿನ ಪದಕುಲು ನಲಿಕೆ ತರಾವರಿ ಬಯ್ಯಗು ಸಮ್ಮನ ಕಾರ್ಯಕ್ರಮ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ದಿವೊಂದು ಪಂಡಿರು. ಹಿರಿಯ ವಾರ್ತಾಮಾನಿ ಮನೋಹರ್ ಪ್ರಸಾದ್ ಪಾತಿರ್ದು 75 ವರ್ಷಲಿನ ಗೌಜಿ ಬುಕಾರಿನ ಸಿನಿಮಾ ಬದುಕದ 5 ವರ್ಷಲಿನ ಸಾರ್ಥಕ ಬದುಕದ ಗೌಜಿನ ಅರಿನ ಅಭಿಮಾನಿಲಿನ ಒಟ್ಟುಗೂ ಸೇರ್ಸಾದ ಕಾರ್ಯಕ್ರಮ ದಿವೊಂದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನಿರ್ಧಾರ ಮಲ್ತದನು. ಮಾತಿರ್ಲಾ ಪಾಲ್ದಿಸನೊಡೊಂದು ಆರ್ಕೆ ನೋಡಿರು. ಅತಿ ಪ್ರಸಿದ್ಧ, ಅತಿ ಪ್ರತಿಭಾವಂತ, ಸರಳ ಸಹೃದಯಿ, ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಅನಂತನಾಗ್ ಅವರಿಗೆ ಈಗ 75ರ ಸಂಭ್ರಮ. ವಿಶೇಷ ಅಂದರೆ ಈ 75ರ ಸಂಭ್ರಮವನ್ನು ಆಚರಿಸಲು ಅವರು ಮಂಗಳೂರಿಗೆ ಬರುವುದಾಗಿ ಒಪ್ಪಿಕೊಂಡದ್ದೊಂದು ವಿಶೇಷ. ಯಾಕಂದರೆ ಅಷ್ಟು ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಲು ಮುಂದಾಗಿದ್ದಾರೆ. ಆದರೆ ಮಂಗಳೂರಿನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಸೆಪ್ಟೆಂಬರ್ 3ರಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ತಮಗೆ ಮಾಹಿತಿಗಳನ್ನು ಇದ್ದಾರೆ. ನಾನು ಒಟ್ಟು ನಿರೂಪಕನಾಗಿ ಮತ್ತು ಸಂಘಟನಾ ಸಮಿತಿಯಲ್ಲಿ ನಾನು ಇರುವ ಕಾರಣ ನಾನು ಇದನ್ನು ಆರಂಭ ಮಾಡಿದೆ. ಮಂಗಳೂರು ಪರಿಸರದಲ್ಲಿ ಆಚರಣೆ ಮಾಡಲಿಕ್ಕೆ ನಿರ್ಧರಿಸಿದೆ. 2 ಕಾರಣ: ಮಂಗಳೂರಿನ ಅಭಿಮಾನ, 2ನೇ ಪ್ರಮುಖ ಕಾರಣ ಅವರು ಕೆಲವು ಸಮಯಗಳನ್ನು ಬಾಲ್ಯದಲ್ಲಿ ಕಳೆದಂಥ ಕಾಂಜಾಗಾಡಿನ ಆಶ್ರಮದಲ್ಲಿ ಅಲ್ಲಿ ಎಲ್ಲ ನಿವಾಸಿಗಳ ಜೊತೆಗೆ ಸಹಭೋಜನ ಈಗಾಗಲೇ ನಮ್ಮ ಅಣ್ಣ ಹೇಳಿದರು. ಮತ್ತು ಮಂಗಳೂರೆಂದರೆ ಅವರು ಭಾಳ ಅಭಿಮಾನ. ಯಾಕೆ ಹೇಳಿದರೆ ಅವರ ಸಚಿವರಾಗಿದ್ದಾಗ ಅವರು ಮಂಗಳೂರಿಗೆ ಅನೇಕ ಬಾರಿ ಭೇಟಿ ನೀಡಿ, ಕನಿಷ್ಠ 8 ಬಾರಿ ಭೇಟಿ ನೀಡಿದ್ದಾರೆ. ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು ರಾಮಕೃಷ್ಣ ಹೆಗಡೆ ಅವರ ಸಂಪುಟದಲ್ಲಿ. ಆನಂತರ ಈ ಪ್ರದೇಶದ ಬಗ್ಗೆ ಅವರಿಗೆ ಒಲವು ಯಾಕೆಂದರೆ ಕಾಂಜಂಗಾಡಿನ ಸಂಪರ್ಕ, ಕರಾವಳಿಯ ಸಂಪರ್ಕ. ಆನಂತರ ಅವರ ಸಹೋದರ ನಿರ್ಮಾಣ ಮಾಡಿದಂಥ ಮಾಲ್ಗುಡಿ ಡೇಸ್, ಅದು ಆಗುಂಬೆಯಲ್ಲಿ ಅನೇಕ ಚಿತ್ರಣಗಳಾಗಿತ್ತು. ಕೆಲವು ಸೀರಿಯಲ್ನ ಕೆಲವು ಭಾಗಗಳಲ್ಲಿ ಅನಂತನಾಗ್ ಅವರೇ ಪ್ರಧಾನ ಪಾತ್ರ ವಹಿಸಿದರು. ಆಗ ಅವರು ಕೂಡ ಮಂಗಳೂರಿನ ಸಂಪರ್ಕ ಅವರಿಗಿತ್ತು. ಸೆಪ್ಟೆಂಬರ್ 3ನೇ ತಾರೀಕು ಭಾನುವಾರ. ಸೊ ಅವತ್ತು ಪೂರ್ತಿ ದಿನದ ಕಾರ್ಯಕ್ರಮ. ಗೋಪಾಲಕೃಷ್ಣ ಶೆಟ್ಟಿ, ಗಿರಿಧರ ಶೆಟ್ಟಿ ಸುದ್ದಿ ಕೊಟ್ಟುಡಿದ್ದರು. ಬಂಟ್ವಾಳ ಬಂಟೆರ್ನ ಸಂಘದ ಅನಿಲೆಟ್ಟು ಮಾತಾ ಸಮಾಜದ ಒಟ್ಟು 1,705 ಜೋಕ್ಲೆಗ್ ಬರವು ಕಲ್ಪರೆ ಸುಮಾರು 52 ಲಕ್ಷ ರೂಪಾಯಿ ಪಣೋಸಾಯ ಕೊರ್ಪುನ ಲೇಸ್ ಬ್ರಹ್ಮರ ಕೂಟ್ಲುದ ಬಂಟ್ವಾಳ ಬಂಟೆರ್ನ ಭವನೋಡು ನಡೆತಂಡು. ಬಂಟೆರ್ನ ಸಂಘ ಬಂಟ್ವಾಳ ಬೊಕ್ಕ ಬೊಂಬೈದ ಆಲ್ ಕಾರ್ಗೋ ಲಾಜಿಸ್ಟಿಕ್ ಸಂಸ್ಥೆದ ಗುರ್ಕಾರ್ಯರು ಶಶಿಕಿರಣ್ ಶೆಟ್ಟಿ ಜತೆ ಸೇರಿಗೆಡು ಬರವು ಬೊಕ್ಕ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮದ ಅಡಿಟ್ ಬಂಟ್ವಾಳ ತಾಲೂಕು ಮಾತಾ ಸಮಾಜದ ಒಟ್ಟು 1705 ಜೋಕ್ಲೆಗ್ ಬರವು ಕಲ್ಪರೆ ಒಟ್ಟು 52 ಲಕ್ಷ ರೂಪಾಯಿ ಪಣೋಸಾಯ ಪಟ್ಟುನ ಲೇಸ್ ಬ್ರಹ್ಮರ ಕೂಟ್ಲುದ ಬಂಟ್ವಾಳ ಬಂಟೇರ್ನ ಭವನೋಡು ನಡೆತಡು. ಬಂಟ್ವಾಳ ಬಂಟೇರ್ನ ಸಂಘದ ಒತ್ತು ಗುರ್ಕಾರ್ಯರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಎತ್ಕೊಂಡರು. ಬೊಂಬೈ ಬಂಟೇರ್ನ ಸಂಘದ ಗುರ್ಕಾರ್ಯರು ಚಂದ್ರಹಾಸ ಕೆ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತದು. ಬೊಂಬೈ ಬಂಟೇರ್ನ ಸಂಘದ ಸಾಮಾಜಿಕ ಸೇವಾ ಕಾರ್ಯಾಲಯನ ಬಗೆಟ್ಟು ತೆರಿಪಾಯಿರು.
ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯ ಯುಟಿ ಖಾದರ್ ಫರೀದಿರಿಗೂ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೇರು. ಬಂಟೇರ್ನ ಸಂಘದ ದುಂಬುದ ಗುರ್ಕಾರ್ಯರು ನಗರಿ ಗುತ್ತು ವಿವೇಕ್ ಶೆಟ್ಟಿ ಮೆಚ್ಚುಗೆದ ಭಾಷಣ ಮಲ್ತೇರು. ಬರವು ಕಲ್ಪನಕ್ಲೆಗ್ ಪಣವು ಸಹಾಯ ಕೊಡ್ದು ಬಂಟೇರ್ನ ಸಂಘ ದೇಶ ಕಟ್ಟರೆ ಬೋಡಾಯಿನ ಕೆಲಸ ಮತ್ತೊಂದುಂಡು ಯುಟಿ ಖಾದರ್ ಫರೀದ್ ಪುಗಾರ್ಗೀರು. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು, ಪಾರ್ಲಿಮೆಂಟಲ್ಲಿ ಕೂತುವಂಥ ಸಂಸದರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿಯರು ಬಲಿಷ್ಠವಾದಾಗ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಸಂಘದ ಬೇಡಿಕೆಲೇನು ಕಾದರಿನ ದುಂಪುದಿದ್ದು ಭಿನ್ನಾಯ್ತನ್ನೋ ಓಲೆನು ಸಂಘದ ಪದಾಧಿಕಾರಿಗಳು ಕೊರಿಯರು. ಬೈಂದೂರು ಶಾಸಕರು ಗುರುರಾಜ್ ಗಂಟಿಹೊಳೆ ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಭಾರತಿ ಶೆಟ್ಟಿ ಮೊಕ್ಲಿಗೆ ಮರ್ಯಾದೆ ಮಲ್ತೇರು. ಸಂಘದ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ ರಂಗೋಲಿ ಕಾರ್ಯಕ್ರಮದ ಉದ್ದೇಶಗಳನ್ನು ತೆರಿಪಾಯರು. ಕಾರ್ಗೋ ಲಾಜಿಸ್ಟಿಕ್ಸ್ ಸಂಸ್ಥೆದ ಹಿರಿಯ ಜನರಲ್ ಮ್ಯಾನೇಜರ್ ಡಾಕ್ಟರ್ ನೀಲ್ ರತನ್ ಶಿಂಡೆ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಸಂಘದ ಪಣವು ಅಧಿಕಾರಿ ಲೋಕೇಶ್ ಶೆಟ್ಟಿ ಬೊಕ್ಕ ಜತೆ ಅಧಿಕಾರಿ ಪ್ರತಿಭಾ ರೈ, ಕಾರ್ಯಂತರ ಜಗನ್ನಾಥ ಚೌಟ ಜತೆ ಕಾರ್ಯಂತರ ರಂಜನ್ ಕುಮಾರ್ ಶೆಟ್ಟಿ, ಪೋಂಜೋಲಿನ ಘಟಕದ ಗುರ್ಕಾರ್ದಿ ರಮಯ್ಯಸ್ ಭಂಡಾರಿ, ಯುವ ವಿಭಾಗದ ಗುರ್ಕಾರ್ಯರು ನಿಶಾನ್ ಆಳ್ವ, ಕಾರ್ಯಕ್ರಮದ ಸಂಚಾಲಕರು ಸಂಕಪ್ಪ ಶೆಟ್ಟಿ ಪಾಲ್ಗೊಂಡಿರು. ಬಾಲಕೃಷ್ಣ ಶೆಟ್ಟಿ ಕೂಡ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾರಾಯಣಗುರು ವೈದಿಕ ಸಮಿತಿ ಕುಡ್ಲದ ನೆಲೆಟ್ಟು ಯಜುರ್ ಪಾಕರ್ಮ ಗುರುವಂದನೆ ಬೊಕ್ಕ ಮರ್ಯಾದೆ ಮೆಚ್ಚುಗೆದ ಕಾರ್ಯಕ್ರಮ ಬುಧವಾರ ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಗ್ಲಾಸ್ ಹೌಸ್ ನಡೆತಂಡ. ನಾರಾಯಣಗುರು ವೈದಿಕ ಸಮಿತಿ ಕುಡ್ಲದ ನೆಲೆಟ್ಟು ಯಜುರ್ ಪಾಕರ್ಮ ಗುರುವಂದನಾ ಬೊಕ್ಕ ಮರ್ಯಾದೆ ಮೆಚ್ಚುಗೆದ ಕಾರ್ಯಕ್ರಮ ಬುಧವಾರ ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಗ್ಲಾಸ್ ಹೌಸ್ ನಡೆತಂಡ. ವೈದಿಕ ಸಮಿತಿದ ಪಣವು ಅಧಿಕಾರಿ ರವಿಶಾಂತಿ ಮರುಳಿ ಎದ್ಕೊಂಡಿರು. ಕಲಬುರಗಿದ ಶ್ರೀ ನಾರಾಯಣಗುರು ಶಕ್ತಿಪೀಠದ ಶ್ರೀ ಪ್ರಣವಾನಂದ ರಾಮ್ ಸ್ವಾಮೀಜಿ ಇತದು ಶ್ರೀ ನಾರಾಯಣಗುರು ವೈದಿಕ ಸಮಿತಿದ ಗುರ್ಕಾರ್ಯರು ಶಿರ್ತಾಡಿ ಸೋಮನಾಥ ಶಾಂತಿ ಗುರ್ಕಾರ್ಮಿಡ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು HS ಸಾಯಿರಾಮ್ ಕಾರ್ಯಕ್ರಮ ಉದ್ದೀಪನ ಮಲ್ತರು. ನಾರಾಯಣಗುರು ವೈದಿಕ ಸಮಿತಿ ಕುಡ್ಲದ ತಾಪಕ ಗುರ್ಕಾರ್ಯರು MK ಲೋಕೇಶ್ ಶಾಂತಿ ಗುರುವಂದನಿಗೆ ಸಂದಿನ ಶಾಂತಿಲಿನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತರು. ಕೃಷ್ಣ ಶಾಂತಿ ಕುದ್ರೋಳಿ, ಚಂದ್ರಶೇಖರ ಶಾಂತಿ ಪಡುಬಿದ್ರೆ ಬೊಕ್ಕ ಲೋಕಶಾಂತಿ ಉದ್ಯಾವರ ಮೊಕ್ಲಿಗ ಗುರುವಂದನದ ಮರ್ಯಾದೆ ಸಂದಾಯಿರು. ವೈದಿಕ ಕ್ಷೇತ್ರಡು ಶಾಂತಿಲೆಗ್ ಹೊಸ ಚರಿತ್ರೆ ಸೃಷ್ಟಿ ಮಲ್ಪರೆ ಕಾರಣ ಐನ ಮರಕಡ ಬೈಲ್ ಗುತ್ತು ರಾಘವ ಅಮೀನ್ ಬೊಕ್ಕ ಕಂಕನಾಡಿ ಬ್ರಹ್ಮ ವೈದರ್ಕಳ ಗರುಡಿ ಗುರ್ಕಾರ್ಯರು ಚಿತ್ತರಂಜನ್ ಮಕ್ಳಿಗ್ ಮರ್ಯಾದೆ ಸಂದಾಯ್ತ ಮಲ್ತೇರು. ಪ್ರಣವಾನಂದರಾಮ್ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ನಮ್ಮ ಸೋದರಲ್ಲಿ ಹಿರಿಯವರಲ್ಲಿ ಮನವಿ ಮಾಡಿಕೊಳ್ಳತಕ್ಕಂಥದ್ದೇನು ಅಂದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬರೆದಿರತಕ್ಕಂಥ ನಾರಾಯಣ ಗುರು ಧರ್ಮ, ಒಂದು ಶ್ರೀನಾರಾಯಣ ಗುರು ಧರ್ಮ ಅಂತಕ್ಕಂಥ ಗ್ರಂಥ ಏನಿದೆಯಲ್ಲ, ಇದು ಕನ್ನಡ ಭಾಷೆಗೆ ಬದಲಾವಣೆ ನಾವು ಮಾಡಿಕೊಂಡು ಅದರಲ್ಲಿ ಹೇಳಿರ್ತಕ್ಕಂಥ ಗುರುಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನೇ ಅದೂ ಕೂಡ ಪ್ರಚಾರ ಆಗಲೇಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಮಂಗಳೂರು, ಉಡುಪಿ ಭಾಗಗಳಲ್ಲಿ ಸಾಕಷ್ಟು ನಾರಾಯಣ ಗುರು ಮಂದಿರಗಳಿದ್ದಾವೆ. ಆದರೆ ಆ ನಾರಾಯಣ ಗುರು ಮಂದಿರಗಳಲ್ಲಿ ಗುರುಗಳು ಹೇಳಿರತಕ್ಕಂಥ ವಿಚಾರಗಳು ಹಾಗೂ ಇವತ್ತಿನ ವಿಚಾರಗಳು ನಡೀತಾ ಇದೆಯೋ ಅಲ್ಲ, ಗುರುಗಳ ಸರಳವಾದ ಪೂಜಾ ಪುನಸ್ಕಾರಗಳು ನಡೀತಾ ಇದೆಯೋ ಅಂತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗತ್ತೆ. ನಮ್ಮ ತೂಪ ನಮ್ಮ ಇದು ವೇದಿಕೆ ಉಪ್ಪುನವಾಡು ನಿಗುಲ್ಲಾವಾಡು ನಮ್ಮ ಮೇರುಲ್ಲೇರು ಸ್ವಾಮೀಜಿ ಉಲ್ಲೇರು ಯಾರಿಗೊಂದು ಸ್ವಾಮೀಜಿ ಆಪಿನ ಯೋಗ ಉಂಡು, ದೇವಸ್ಥಾನದ ಎಂಕಲು ಕಮಿಟಿದಾಗಲಿಲ್ಲ ಎಂಕ್ಲೆ ಕೊಂಚ ದೇವಸ್ಥಾನದ ಮುಕ್ತೇಶ್ವರ ಆಪಿನ ಯೋಗ ಒಂದು ನಮ್ಮದಲ್ಲ ಒಂದು ಮಲ್ತೊಂದು ನಮ್ಮ ಪೂರ ನೆಕ್ಕ ಅರ್ಹರಾದೇ ಎಂಕ್ ಬತ್ತದಿನಂದು ನಮ್ಮ ಎನ್ರೆ ಬಲ್ಲಿ ದಾದನ ಒಂಜಿ ಯೋಗ ಬೈದಿಂದ ಆ ಯೋಗ್ಯತೆಗೆ ತಕ್ಕ ನಡಪು ನಂಚಿನ ಗುಣ ನಮ್ಮ ಪ್ರತಿ ಒರಿಯಡಲ ಉಪ್ಪುನ ಇನಿತ ದಿನದ ಅಗತ್ಯತೆ ಉಂಟು. ಜೋ ಮಾಡು ಮಧ್ಯಮೇದ 50 ವರ್ಷ ಅಂಡ್ ಅಲ್ಲ ಶಾಕಾರುಡು ಮಾತ್ರ ಈತ ಮಾತಂಗೆ ಮಲ್ಪರ ಅಂಡ್ ಎತ್ತೆ ಗರೋಡಿ
ಯಥೇ ದೇವಸ್ಥಾನ, ಯಥೇ ಜೋಕಲಿಗೆ ಮಧ್ಯಮ, ಯಥೇ ಜೋಕಲಿಗೆ ಎಜುಕೇಷನ್, ಪಾಪದಕ್ಕಲಿಗೆ ಇಲ್ಲು ಕಟ್ಟು ಒಂದು ಮಹತ್ತ ಅಲ್ಲ ಸಹಕಾರೋಡ ಮಾತ್ರ ಆತನತ್ತ ಅಂದಬಕ್ಕ ಯಾನ್ ಮಲ್ತೆ ಪಂಡ ಸಾಧ್ಯ. ಸೋಮನಾಥ ಶಾಂತಿ ಗುರ್ಕಾರ್ ಮಿದ ಭಾಷಣ ಮಲ್ತಿರು. ಆ ವಿಷ್ಣು ಯಾಗ ಪನ್ಪುನ ಚಿತ್ರ ಯಾಗನ ಮಲ್ಪುನ ಚಿತ್ರ ಒಂದು ಅವಕಾಶ ಈ ಸಮಿತಿಗೆ ಒದಗದು ಬೈತಂದೆ. ಅಂಚನೆ ಸಿರ್ತಾಡಿ ಕಂದೀರು ಆದಿಶಕ್ತಿ ದುರ್ಗಾಂಬಿಕ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನ ಬ್ರಹ್ಮಕಲಶೋತ್ಸವಲ ಮಲ್ಪುನ ಚಿತ್ರ ಅವಕಾಶ ನನ್ನ ಹೊಸುಮಾರು ಬಲ್ಯೊಟ್ಟು ಕ್ಷೇತ್ರಡು ಚಂಡಿಕಾ ಯಾಗ ಅಂಚನೆ ಕಂಕನಾಡಿ ಗರಡಿಡೆ ನಾಗ ಬ್ರಹ್ಮಮಂಡಲೋತ್ಸವ ಶಾಸ್ತ್ರ ಕಲಶಾಭಿಷೇಕ ಶಾಸ್ತ್ರನಾರಿ ಗಣಯಾಗ ಪನ್ಪೊಂಜಿತ್ ಇತ್ಯಾದಿ ಸೇವೆನ ಮಾತ ಮಲ್ತೊಂದು ಬರ್ಪನ ಚಿತ್ರ ಒಂಜಿ ಸುಯೋಗ. ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥೆದ ಗುರ್ಕಾರ್ಯರು ಆರ್ ಪದ್ಮರಾಜ್, ಕುದ್ರೋಳಿ ಕ್ಷೇತ್ರ ಸಮಿತಿಲಿನ ದೇವೇಂದ್ರ ಪೂಜಾರಿ, ಶೇಖರ ಪೂಜಾರಿ ಪಾಲ್ದೊಂಡಿರು. ನಾರಾಯಣಗುರು ವೈದಿಕ ಸಮಿತಿದ ಪ್ರಧಾನ ಕಾರ್ಯಂತರು ಹರೀಶ ಶಾಂತಿ ಪುತ್ತೂರು, ಒತ್ತು ಗುರ್ಕಾರ್ಲು ನವೀನ್ ಶಾಂತಿ ಕುದ್ರೋಳಿ ಬೊಕ್ಕ, ಲವ ಶಾಂತಿ ವೇಣೂರು, ಜತೆ ಕಾರ್ಯಂತರು ತಿಲಕ್ ಶಾಂತಿ ಬೊಕ್ಕ, ಹರೀಶ್ ಶಾಂತಿ ಗರುಡಿ ಈ ಪೊರ್ತುಡಿತ್ತರು. ಹರೀಶ್ ಶಾಂತಿ ಪುತ್ತೂರು ಕಾರ್ಯಕ್ರಮ ಸುಧಾರ್ತಿರು. ರಾಷ್ಟ್ರೀಯ ಜೋಕ್ಲಿನ ಉಚ್ಚೆಯ ಶ್ರೀಕೃಷ್ಣ ವೇಷ ಪಂಥ ಸೆಪ್ಟೆಂಬರ್ 6 ಕಾಂಡೆ 9 ಗಂಟೆರ್ದು ರಾತ್ರಿ 12 ಮುಟ್ಟ ಕದ್ದರದ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗನುಡು ಒಟ್ಟು 41 ಎಗ್ಗಿಲೆಡು ಅಟ್ಟಣೆ ಮಲ್ದನಂದು ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಕುಡ್ಲಡು ಸುದ್ದಿ ಮಾಧ್ಯಮದಕ್ಲಿಗೆ ತೆರಿಪಾದರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನೆಲೆಟು ರಾಷ್ಟ್ರೀಯ ಜೋಕ್ಲಿನ ಉಚ್ಚೆಯ ಶ್ರೀಕೃಷ್ಣ ವೇಷ ಪಂಥ ಸೆಪ್ಟೆಂಬರ್ 6 ಕಾಂಡೆ 1 ರಾತ್ರಿ 12 ಮುಟ್ಟ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗನುಡು ಒಟ್ಟು 41 ಎಗ್ಗೆಲೆಡು ದಿವೊಂದುಣುಂದು ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಕುಡ್ಲಡು ಸುದ್ದಿ ಮಾಧ್ಯಮಲಿಗೂ ತೆರಿಪಾಯರು. ತೊಟ್ಟಿಲ ಕೃಷ್ಣ, ಕಂದ ಕೃಷ್ಣ, ಮುದ್ದು ಕೃಷ್ಣ, ತುಂಟ ಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ಶ್ರೀಕೃಷ್ಣ, ಗೀತಕೃಷ್ಣ, ಶಂಖನಾದ, ಶಂಖವುದೆ, ರಾಧಾಕೃಷ್ಣ, ರಾಧಾ ಮಾಧವ, ಯಶೋಧ ಕೃಷ್ಣ, ದೇವಕಿ ಕೃಷ್ಣ, ವಸುದೇವ ಕೃಷ್ಣ, ಯಕ್ಷ ಕೃಷ್ಣ, ನಂದಗೋಕುಲ, ಛಾಯಾ ಕೃಷ್ಣ, ಶ್ರೀಕೃಷ್ಣ ವರ್ಣ ವೈಭವ ಬೊಕ್ಕ ಅಚ್ಯುತ ಮಾಧವ ಕೇಶವ ರಸಪ್ರಶ್ನೆ ನಡಪುಣುಂದು ಆರ್ಪಂಡೆರು. ಕೃಷ್ಣ ಕವನ, ಕೃಷ್ಣ ಗೀತೆ ಪಂಥ ಉಂಡು. ಆನ್ಲೈನ್ ವಿಭಾಗಡು ವೃಕ್ಷ ಕೃಷ್ಣ, ಗೋಪಾಲಕೃಷ್ಣ ಪಂಥಲ ಒಪ್ಪುಂಡು. ಸೆಪ್ಟೆಂಬರ್ 3 ಆಯ್ತಾರ ಕಾಂಡೆ ಕೊಡಿಯಾಲ ಬೈಲು ಶಾರದಾ ವಿದ್ಯಾಲಯಡು ಶ್ರೀಕೃಷ್ಣ ಗಾನ ವೈಭವ, ರಂಗೋಲಿಡು ಶ್ರೀಕೃಷ್ಣ ಪಂಡರಾಪುರ ವಿಠಲ ಪಂಥ ಅಟ್ಟಣೆ ಮಲ್ತದನಂದು ಪ್ರದೀಪ ಕುಮಾರ ಕಲ್ಕುರ ಪಂಡಿರು. ಇವತ್ತು ಎಲ್ಲ ಕಡೆಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಅದು ನಡೀತಾ ಇದೆ. ನಮ್ಮದು ಕೃಷ್ಣ ವೇಷ ಸ್ಪರ್ಧೆ ಮಂಜುನಾಥ ದೇವರು ಹೇಗೆ ಇದಕ್ಕೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮಕ್ಕಳ ಉತ್ಸವವಾಗಿ ಬರೆಯುತ್ತೆ. ಈ ವರ್ಷ ನೋಡಿ ಇಸ್ಕಾನ್ ಬಹಳ ದೊಡ್ಡ ಪ್ರಮಾಣ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಏನಿದ್ರು ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಮಕ್ಕಳ ಉತ್ಸವವಾಗಿ ಪರಿವರ್ತನೆ ಆಗಿದೆ. ಅದು ಯಾಕೆ ಇದು ಮಾತು ಹೇಳ್ತೇನೆ ಅಂದರೆ ನಮ್ಮ ದೇಶದಲ್ಲಿ ಮಕ್ಕಳ ದಿನಾಚರಣೆ ನಾವು ಜವಾಹರ್ಲಾಲ್ ನೆಹರು ನೆನಪನ್ನು ನಾವು ಮಾಡ್ತೇವೆ. ಮಕ್ಕಳ ಉತ್ಸವ ಅದು ಕೃಷ್ಣಾಷ್ಟಮಿಯೇ. ಅದು ಕೃಷ್ಣಾಷ್ಟಮಿ ಎರಡು ಮಾತಿಲ್ಲ, ಅದು ಮಕ್ಕಳ ದಿನಾಚರಣೆ. ಕೃಷ್ಣಾಷ್ಟಮಿ ನೀವು ಉಡುಪಿಯಲ್ಲಿ ಇದ್ದವರಿಗೆ, ಉಡುಪಿಯಲ್ಲಿ ಆ ವೈಭವ ನೋಡಿದವರಿಗೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪ್ರದೇಶ ಎಲ್ಲರೂ ವೇಷ ಹಾಕುವಂಥದ್ದು ಬೇರೆ 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 ನೆಲೆಗಳಲ್ಲಿ ಅಂದ್ರೆ ಆಶ್ಚರ್ಯ ಆಗ್ತದೆ. ಇದು ಆ ರೀತಿಯಲ್ಲಿ ಇವತ್ತು ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಪರಿವರ್ತನೆ ಆದದ್ದು. ಕದ್ರ ನವನೀತ ಶೆಟ್ಟಿ ಪಾರ್ಟಿರ್ದು ಕರಿನ ಸರ್ತಿ 30 ಎಗ್ಗೆಲೆಡು ಪಂಥ ನಡೆತದಿತ್ತಂಡು. ಈ ಸರ್ತಿ ಅವು 41 ಏರ್ದುಂಡು. ಈ ಸರ್ತಿ ಪಂಥ 2 ದಿನ ಅಟ್ಟಣೆ ಮಲ್ತದನಂದು ಪಂಡಿರು. ಈ ವರ್ಷ 41 ವಿಭಾಗ, ಇದು ಈ ಸಲದ ವಿಶೇಷತೆ. ಕಳೆದ ವರ್ಷ 38 ಇದ್ದದ್ದು, ಈ ವರ್ಷ 41 ವಿಭಾಗ. ಮತ್ತು ಹೋದ ವರ್ಷ ನಾವು ಉತ್ಸವ ಆಗಿ ಅದಾದ ನಂತರ ನಾವು ಎಲ್ಲ ಸೇರಿ ಒಂದು ಚಿಂತನ ಮಂಥನ ನಡೆಸಿದಾಗ ಮುಂದಿನ ವರ್ಷದ ಕಾರ್ಯಕ್ರಮ ಹೇಗಿರಬೇಕು, ಯಾವ ರೀತಿಯಾಗಿ ಮಾಡಬಹುದು ಎನ್ನುವ ಸಲಹೆ ಸೂಚನೆಗಳನ್ನು ನಾವೇ ಕೊಟ್ಟಿದ್ದೇವೆ. ಅದನ್ನೆಲ್ಲ ದಯಾನಂದ ಸರ್ ಅವರು ಅದನ್ನು ಬರೆದಿಟ್ಟಿದ್ರು. ಯಾವುದು ಲೋಪದೋಷಗಳು, ಅದನ್ನು ಹೇಗೆ ಸರಿಪಡಿಸಿಕೊಡ್ಬೋದು, ಹೇಗೆ ಇಂಪ್ರೂವ್ ಮಾಡಬಹುದು, ಅದನ್ನು ಅನುಲಕ್ಷಿಸಿ ಈ ಸಲ ಈ ಶ್ರೀಕೃಷ್ಣ ಗಾನ ವೈಭವ, ರಂಗೋಲಿಯಲ್ಲಿ ಶ್ರೀಕೃಷ್ಣ ಮತ್ತು ಪಂಡರಾಪುರ ವಿಠಲ ಈ 3 ವಿಭಾಗದ ಸ್ಪರ್ಧೆಗಳನ್ನು ನಾವು ಪೂರ್ವಭಾವಿಯಾಗಿ ನಡೆಸುವುದಿಲ್ಲ. ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ದಯಾನಂದ ಕಟೀಲ್,
ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಸುಧಾಕರ್ ರಾವ್ ಪೇಜಾವರ, ಪ್ರಭಾಕರ್ ಪೇಜಾವರ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ತಾರನಾಥ ಶೆಟ್ಟಿ ಬೋಳಾರ, ಸೂರ್ಯನಾರಾಯಣ ಭಟ್, ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಕಲಾವಿದರು ಜಾನ್ ಚಂದ್ರನ್ ಸುದ್ದಿ ಕೊಟ್ಟಿದ್ದರು. ನಮ್ಮ ಹೆಚ್ಚಿನ ಪರ್ಬಲು ಶಾಲೆದ ಒಟ್ಟಿಗೂ ಸಂಬಂಧ ಹೊಂದುದುಣೊಂದು ಸಾಮಾಜಿಕ ಕಾರ್ಯಕರ್ತರು ಲತೇಶ್ ಬಾಕ್ರಬೈಲ್ ಪಂತೆರು ಕುಡ್ಲದ ಶಾರದಾ ವಿದ್ಯಾಲಯದ ರಕ್ಷಾ ಬಂಧನ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ಕುಡ್ಲ ಕುಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಬುಧಾರ ರಕ್ಷಾಬಂಧನ ಆಚರಣೆ ಮಲ್ತೆರು. ಬರೋ ಕಲ್ಪನಕ್ಲಿನ ಮುಂಡೋಗು ಬೊಟ್ಟದಿದ್ದು ಕೈಕು ರಕ್ಷೆ ಕಟ್ಟದು ಎಡ್ಡೆಪ್ಪು ಬೈಕಿಯರು ತುಡರ್ ಬೊಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನಾಡು ಮಲ್ಲಬಿನ್ನೆರು ಸಾಮಾಜಿಕ ಕಾರ್ಯಕರ್ತರು ಲತೇಶ್ ಬಾಕ್ರಬೈಲ್ ಪಾತಿರ್ದು ನಮ್ಮ ಹೆಚ್ಚಿನ ಪರ್ಬೋಲು ಶಾಲೆದ ಒಟ್ಟಿಗೂ ಸಂಬಂಧ ಹೊಂದುದುಂಡು ದುಂಬುದ ಕಾಲದ ಗುರುಕುಲ ವ್ಯವಸ್ಥೆ ನಾಶ ಅಪನ ಹಂತ ಮುಟ್ಟನಗ ಗುರುಕುಲದ ಚಿಂತನೆ ನಡಪವನ ಅಭ್ಯಾಸ ಶುರುವಾತನು ಗುರುಕ್ಲೆಗೆ ನಿಚ್ಚಲ ನಮಸ್ಕಾರ ಮಲ್ಪುನ ಶಾಲೆನು ಶಾರದಿನ ದೇವಸ್ಥಾನದ ತೂಪುನ ದೇಶದ ಪರ್ಬೋಲಿನ ಶಾಲೆಡ ಆಚರಣೆ ಮಲ್ಪುನ ಒಂದೆರಡು ಮಾತ ಇಡೀ ಸರಿಯಾಯಿನ ಗುರುಕುಲ ಆಪುಂಡು ಪನ್ಪುನೇನು ನಮ್ಮ ತೆರೆಯೋಂಡ ಶಾಲೆಲೆಡು ಮುಖ್ಯವಾದ ಸಂಸ್ಕಾರ ತಿಕ್ಕೊಡು ಅಂಚಾದೆ ಶಾರದಾ ವಿದ್ಯಾಲಯ ಆತಂಡು ಸಂಬಂಧಲಿನ ರಕ್ಷಣೆನು ನಮ್ಮ ರಕ್ಷಾ ಬಂಧನ ಅಂದ್ ಪನ್ಪಂದು ಲತೇಶ್ ಬಾಕ್ರಬೈಲ್ ಪಂಡೇರು. ಶಾರದಾ ವಿದ್ಯಾಲಯ ಆಡಳಿತ ಮಂಡಳಿ ದಕ್ಕಲು ಪ್ರಿನ್ಸಿಪಾಲರು ಬರವು ಕಲ್ಪನಕಲು ಬರವು ಕಲ್ಪವನಕಲು ಕಾರ್ಯಕ್ರಮಟ್ಟು ಪಾಲ್ಗೊಳ್ಳುತ್ತೊಂಡರು. ऊपर की ओर ले जाती है, फिर वह इस पर अक्षत लगाकर भाई पर फूलों की वर्षा करती है। तत्पश्चात वह आरती की थाली लेकर उसकी आरती उतारती है। फिर उसके दाहिने हाथ की कलाई में राखी बांधकर मिठाई खिलाती है। एवं जन्म जन्म के लिए अपना नाता जोड़ लेती है, पर अपनी बहन को प्यार भरा उपहार तथा जीवन भर उसकी रक्षा का वचन देता है. ಗುರುಗಳಿಗೆ ನಮಸ್ಕಾರ ಮಾಡೋದು ನಾವು ಪ್ರತಿದಿನ ಮಾಡ್ತೇವಲ್ಲ. ಇನ್ನೊಂದೇನು ಅಂತ ಹೇಳಿದರೆ ಈ ಶಾಲೆಯನ್ನು ಶಾರದೀಯ ದೇವಾಲಯ ಅನ್ನುವ ಹಾಗೆ ನೋಡೋದು. ಮತ್ತೊಂದು ನಮ್ಮ ದೇಶದ ಹಬ್ಬಗಳು ಯಾವುದಿದೆ ಅದನ್ನು ಆಚರಣೆ ಮಾಡುವುದು. ಇಷ್ಟು ಮಾಡಿದರೆ ಒಂದು ಪರಿಪೂರ್ಣ ಗುರುಕುಲ ಆಗುವಂತಹ ಎಲ್ಲ ಲಕ್ಷಣಗಳನ್ನು ಹೊಂದಿಕೊಳ್ಳುತ್ತದೆ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಇದರ ಜೊತೆಗೆ ಯಾವುದು ಮ್ಯಾಥ್ಸ್ ಇದೆಯೋ, ಸೈನ್ಸ್ ಇದೆಯೋ, ಸೋಷಿಯಾಲಜಿ ಇದೆಯೋ, ಹಿಸ್ಟ್ರಿ ಇದೆಯೋ ಅದನ್ನು ಕಲಿತೇವೆ, ಅದು ನೆಕ್ಸ್ಟ್ ಥಿಂಗ್. ಈಗ ನಾವು ಕಲಿಯುವಂಥದ್ದು ಯಾವುದು ಅಂತ ಹೇಳಿದರೆ ಸಂಸ್ಕಾರ ಅಂತ. ಎಲ್ಲಿ ಸಂಸ್ಕಾರ ಸಿಗ್ತದೋ ಅವುಗಳನ್ನು ಗುರುಕುಲ ಅಂತ ಕರೀತೇವೆ. ಸಂಸ್ಕಾರಗಳು ಹೇಗೆ ಸಿಗ್ತದೆ ಅಂತ ಹೇಳಿದರೆ ನಾನೀಗ ಹೇಳಿದ ಎಲ್ಲ ಲಕ್ಷಣಗಳು ಇದ್ದಾಗ ಗುರುಕುಲ ಅನ್ನುವಂಥದ್ದನ್ನು ಕರೆಸಿಕೊಳ್ತಾರೆ. ಹಾಗೆ ಕರೆಸಿಕೊಂಡ ಕಾರಣಕ್ಕೆ ಶಾರದಾ ವಿದ್ಯಾಲಯ ಅಂತ. 2024 ಲೋಕಸಭಾ ಓಟುಗು ಹೊಂದುದು ಬಿಜೆಪಿ ಸೆಪ್ಟೆಂಬರ್ 2 ದೇಶದೋರ್ಮಿಡು ಓಟು ದಕ್ಲಿನ ಚೇತನ ಮಹಾ ಅಭಿಯಾನ ದೀವೊಂದುಡು ಜಿಲ್ಲೆಡ್ಲ ಅಭಿಯಾನಗೂ ಸಜ್ಜಾತನಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ಕುಡ್ಲಡ್ ತೆರಿಪಾದರು. ಕುಡ್ಲದ ಜಿಲ್ಲಾ ಬಿಜೆಪಿ ಓಟದ ಆಫೀಸರು ಪಕ್ಷದ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ಸುದ್ದಿ ಕೊಟ್ಟಡ ಪಾತಿರ್ದು 2024 ಲೋಕಸಭಾ ಓಟುಗೂ ಹೊಂದುದು ಬಿಜೆಪಿ ಸೆಪ್ಟೆಂಬರ್ 2 ದೇಶದೋರ್ಮಿಡು ಓಟು ದಕ್ಲಿನ ಚೇತನ ಮಹಾ ಅಭಿಯಾನ ದೀವೊಂದುಡು ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಹೊಸ ಓಟು ದಕ್ಲಿನ ಸೇರ್ಸಾಯರೆ ಕಾರ್ಯಕರ್ತರ್ನ ಕೂಟ ಸಜ್ಜೆ ಮಲ್ತದನೆಂದು ಪಂಡಿರು. 18 ವರ್ಷದ ಜವಣ ಜವಂದಿ ಓಟು ದಕ್ಲಿನ ಓಟದ ಪಟ್ಟಿಗೆ ಸೇರ್ಸಾವನ ಪಟ್ಟಿಡ್ತ ದೆತ್ತುಪಾಡುನ ಬೊಕ್ಕ ಪುದರನ ವರ್ಗ ಮಲ್ಪನ ಕಾರ್ಯ ಈ ಪೊರ್ತೋಡು ನಡಪೆರುಂಡು. ಇಂದೆಕಾದು ಜಿಲ್ಲೆಡು ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಕಸ್ತೂರಿ ಪಂಜಾ ಬೊಕ್ಕ ದೇವದಾಸ್ ಶೆಟ್ಟಿ ಮೊಕ್ಲಿನ ಸಂಚಾಲಕಿರು ಮಲ್ತದನೆಂದು ಸುದರ್ಶನ್ ಮೂಡಬಿದ್ರೆ ಪಂಡಿರು. ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಚುನಾವಣೆಗೆ ಪೂರ್ವಭಾವಿಯಾಗಿ
ಅನೇಕ ವಿರೋಧ ಪಕ್ಷಗಳು ಸೇರಿಕೊಂಡು ಇವತ್ತು ಇಂಡಿಯಾ ಎನ್ನುವಂಥ ಒಂದು ಸಂಘಟನೆಯನ್ನು ರಚನೆ ಮಾಡೋದು ನಿಮ್ಗೆ ಗೊತ್ತಿದೆ. ಆದರೆ ಅವರಲ್ಲಿ ಎಜೆಂಡಾ ಉಂಟಾ ಅಂತ ಕೇಳಿದರೆ ಎಜೆಂಡಾ ಇಲ್ಲ. ಅವರು ರಚನೆ ಮಾಡಿದ್ದು ಏಕೈಕ ಉದ್ದೇಶಕ್ಕೋಸ್ಕರ ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು. ಆದರೆ ಈ ಸಂದರ್ಭದಲ್ಲಿ ಈ ದೇಶದ ಜನತೆಗೆ ಮೋದಿ ಈ ಬಾರಿ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮೋದಿ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ 2014ನೇ ಇಸವಿಯಲ್ಲಿ ಭಾರತ ಆರ್ಥಿಕವಾಗಿ ಜಗತ್ತಿನಲ್ಲಿ ಯಾವ ಸ್ಥಾನಮಾನದಲ್ಲಿ ಇತ್ತು, ಆದರೆ ಇವತ್ತು ಜಗತ್ತಿನಲ್ಲಿ 5ನೇ ಸ್ಥಾನವನ್ನು ಅಲಂಕರಿಸಿದೆ. ಆದರೆ ಈ ದೇಶದ ಜನರಿಗೆ ಕೊಟ್ಟಿರುವಂಥ ಮೋದಿಯ ಗ್ಯಾರಂಟಿ ಏನು ಅಂತ ಕೇಳಿದರೆ, 3ನೇ ಬಾರಿಗೆ ನನಗೆ ಅವಕಾಶವನ್ನು ಕೊಡಿ, ಈ ಭಾರತವನ್ನು ಆರ್ಥಿಕವಾಗಿ ಜಗತ್ತಿನ 3ನೇ ರಾಷ್ಟ್ರವಾಗಿ ಮಾಡ್ತೇನೆ ಎನ್ನುವಂಥ ಮೋದಿ ಕೊಟ್ಟಿರುವ ಗ್ಯಾರಂಟಿಗೆ ಅನುಗುಣವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೆ ಪೂರ್ವಭಾವಿಯಾಗಿ ನಮ್ಮೆಲ್ಲ ಬೂತುಗಳನ್ನು ವ್ಯವಸ್ಥಿತವಾಗಿ ಸಕ್ರಿಯಗೊಳಿಸಬೇಕು. ಬೂತ್ ಮಟ್ಟದ ಕಾರ್ಯಕರ್ತರು ಚುನಾವಣೆಗೆ ಸಜ್ಜಾಗಬೇಕು ಎನ್ನುವ ದೃಷ್ಟಿಯಿಂದ ಮತದಾರರ ಚೇತನ ಅಭಿಯಾನವನ್ನು ಇವತ್ತು ಕೈಗೊಂಡಿದ್ದೇವೆ. ಮಹಾ ಅಭಿಯಾನ ಸಂಚಾಲಕರು ಕಸ್ತೂರಿ ಪಂಚ, ದೇವದಾಸ್ ಶೆಟ್ಟಿ, ನಾಯಕರು ರವಿಶಂಕರ್ ಮಿಜಾರ್, ಸುಧೀರ್ ಕಣ್ಣೂರು, ಜಗದೀಶ್ ಶೇಣವ, ರಣದೀಪ್ ಕಾಂಚನ್ ಸುದ್ದಿ ಕೊಟ್ಟಿದ್ದರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇಲ್ಲಿ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲ್.